ಜೈತುಲಾನ್ ಸಂಘಟನೆಗೆ ಸೇರೋದಂದ್ರೆ ಫಸ್ಟ್ ಮೀಟಿಂಗ್ ಬರ್ತೀನಿ ನಮ್ಮನ್ನ ಬಂಡಿ ಮಾರ್ಗನ ಆಫೀಸಲ್ಲಿ ಮೀಟಿಂಗ್ ಆಗ್ತೇನೆ ಬಸ್ಸಿಗೆ ಬೈತೀನಿ ಮುಂಜಾನೆ ಒಳ್ಳೆತ್ತು ಹೆಂಗೆ ಸಾಧ್ಯ ತಿಕ್ಕಿನೇ ಮುಲ್ಪ ಒಲ್ಪಾದ ನನಗೆ ನೆಕ್ಸ್ಟ್ ನಾನು ಮುಂಜಾನೆ ಒಳ್ಳೆತ್ತು ಒಂದು ಲವ ಇದೆ ಅವಾಗ ಕ್ರಾಂತಿಕಾರಿ ಭಾಷಣ ಅವನೊಂದು ಒಳ್ಳೆ ಇದ್ದಿಚ್ಚಿ ನಮ್ಮಂಜಿ ಸಾಮಾನ್ಯ ತುಳುವಪ್ಪಿಗೆ ಒಂದು ಸೇವೆ ಮಾಡ್ಕೊಂಡು ಮಾಡಿದ್ರೆ ಬಸ್ ಬರ್ತದೆ ಬಸ್ ನೆಲ ಒಂದು ಕೈ ಪಜೆ ಪಾಠ ಕುಲ್ಲದು ಇನಿ ನಿಗಲ ಪೈತಿನಾಗ ಸುಮಾರು ಬೇರೆ ಸಂಘಟನೆ ನಾಯಕತ್ವ ಗೆದ್ದು ಮೂವತ್ತು ನಾಲ್ಕು ಉಳ್ಳೇ ಒಲೆದೆಲ್ಲ ಕೊರಿಯೇರಿ ನೀರು ಕೊರಿಯೇರಿ ಪಜೆ ಮಾಡಿದೇರಿ ಕುಲ್ಲುಂಡು ಪಾತೇರಿ ಕಷ್ಟ ಸುಖ ಪಾತೇರಿ ದಾನ ಮಾಡ್ಕೊಂಡು ಮಾಡಿ ಪಾತೇರಿ ದುಂಬುಕೊಂಡು ಅಲ್ಪನೆ ಸಾಲು ಕೊರಿಯೇರಿ ಏಪ್ರಿಲ್ ಸಾಲು ಖುಷಿಯಾನ ಅಂಚ ಊರುಡು ಕೋದು ಬೊಕ್ಕೊಂಜಿ ಶೇಖರಣ್ಣ ಫಸ್ಟ್ ಕಿರಣಿ ತುಳುಲಿಪಿತ ಬೋರ್ಡು ಬಾಡನ್ನ ಅಂತ ಸೆಕೆಂಡ್ ಶೇಖರಣ್ಣ ಬಾಡ ಬಸ್ ಮಾಡಿ ಕೇಳಿದ ಜಾಗ ಅವು ಮಲೆ ಕೊಟ್ಟು ಕೈತಲ್ಲ ಎನ್ನಲಾರ್ದ ಒಂಜೆ ಗ್ರಾಮ ಬಸ್ ಮಾಡಿ ಇದು ಗ್ರಾಮದಲ್ಲಿ ಅಂಚನಿ ಸಾಲು ಕೊಡ್ತೇವೆ ನಿನ್ನ ಬಾಡನ್ನು ರಂಗ ವರ್ಕ ಒಂಜಿ ಬಲಿ ವರ್ಕ ಮಾಡಿ ಬಾಡನ್ನು ಬಿರಾಣಿ ವಾನೋಚಾವನ್ನು ಜನಕಲು ಎಕಡೆ ತಾನೆ ಪಂಡೇರಿ ಕೆಂಪು ಸಾಲನ್ನು ತೊಯ್ಕೊಡ್ಲೆ ನೀವು ಸಿಪಿಎಂ ಟಾಕಲ್ಲ ಅಂತೇನು ಎಂಗ್ಲೆ ಕರಿನ ಅಕಾಡೆಮಿಯಲ್ಲಿ ಕಾಲೋತ್ಸವದ ಕಾರ್ಯಕ್ರಮಕ್ಕೆ ಬೋಧಿತ್ತ ಮಲ್ಲ ಸಂಕೇತ ಸೇರ್ತಿದ್ದ ಜವನಿ ಆಕಾಶನಲ್ಲಿ ಇರ್ತೀರಿ ಕತ್ತಲ್ ಸರ್ ಇರ್ತೀರಿ ಅವಾಗ ಪ್ರತಿನಿಧಿ ನಗರಕ್ಕೆ ರುಂಡಿ ಸಿಪಿಎಂ ಟಾಕಲು ಕಂಡ ಆತ ಸೆಕೆ ಊರು ಡೇಪಲ್ ಅನ್ನೋಚವ ಎಂಕಲು ಈ ಬರವನ್ನ ಅಲ್ಪ ಪಾಡ ನನಗೆ ಎಂಕಲ್ ಅಂತ ಸುರಾಣ ಏನಾದ್ರು ಮಾಡ್ಕೊಡ ನಮ್ಮ ಮನಕದ ಕುಲ್ಲಾರಲ್ಲಿ ಏನಾದ್ರು ಬೇಲೆ ಹಾಕೊಡು ಅಂಚ ಎಂಗಲ್ ಇತ್ತಿನ 1-2 ರೂಪಾಯಿ ನೋಟು ಮಾತಂದು ಅಲ್ಪ ತುಳುಲಿಪಿತ ಬೋರ್ಡು ಪಾಡಿಗೆ ಬಂದು ಈ ಶಾಲ್ ಮಾಡಂತ ದೇವನ ನೋಜಾವರ ಶುರು ಮಾಡ್ತೀರಿ ಇವಳು ಪಾಡ್ರ ಇವಳು ತಾಗವರ ನಿಜ ಮಾತಾನೆ ಸುಮಾರು ಕಡೆ ಬಂತು ಹಿಂಗಿಲ್ಲ ಮಾಡೋದು ನಾನು ದಯವಿಟ್ಟು ಎಂಗಲು ನಡತ ಬರ್ತೀನಿ ಸಾಧಿ ಎಂಬಿ ಕ್ರಾಂತಿ ಸ್ವರೂಪವು ಬೋಧಿನೆಗೆ ಕಾರಣದ ಅಂತ ಅನ್ಕೊಂಡು ಈ ನೋಜಾವರ ಸ್ಟಾರ್ಟ್ ಮಾಡ್ತೀವಿ ಶುರು ಮಾಡ್ತೀವಿ ಮಾತೇವೆ ಅವಾಗ ಬಾರಿ ಒಂಥರ ಮುಜುಗರಲ್ಲ ಕೆಲವು ಸರ್ಕಾರ ಕಾಂಡ ದೈವದ ಪಡಿಯಾಗಿಟ್ಟು ದೇವಾಲಯದು ಒಂಜಾತು ಕಡಿಟ್ಟೀನಿ ತುಳುತ ರಂಗ ಹಿಡ್ಕೊಂಡು ಮನೆ ತಕ್ಷೇಲಿ ಕೂಡ ತಿಳಿದನಗ ಉದಯ 24 ಗಂಟೆಲ್ಲ ಪುಕೇಲಿ ಅವರು ತಿರುಗುಡು ವರ್ಷದ 360 ದಿನ ಪುಕೇಲಿ ಇಟ್ಕೊಂಡು ನೀವು ತೀರ್ಮಾನ ಅಂತ ಪೊರ್ಮನ್ ಬತ್ತ ಈಗ ಅನಗ ಬರ್ಮನೆ ವರ್ಷದ ಈ ಪ್ರಧಾನ ಕಚೇರಿ ಗುರಿಮನದ ಪ್ರತಿ ಗುರ್ಕಾರ್ಯ ಇರ್ತದೆ ಗುರ್ಕಾರ್ಯ ನೀವು ಎತ್ತುವುದರ ಕಾರಣ ಜೈತುಲಾಡ್ ಸಂಘಟನೆ ಡಿಪ್ಪು ಅನ್ಸಿದ್ದ ಬಾಲ ಮನಸ್ಸು ಪದಾಧಿಕಾರಿ ಈ ಹೊತ್ತಿಗೂ ಎಂಕಲು ಆಲೋಚನೆ ಮಾಡ್ತೀನಿ ನೀನು ಅನ್ಕೊಂಡ ಕಟ್ಟ ಕಡೆತ ತುಳುವಾಗಲ ತುಳುತ ಜಾಗೃತಿ ಪುಟ್ಟೋಡು ಅನ್ಕೊಂಡದ್ದು ಒಂಜಿ ಕಡೆಟ್ಟಿ ತುಳು ಲಿಪಿತ ಬ್ಲೇಚಿಲ ಅವಳು 1000 ವರ್ಷದ ಇತಿಹಾಸ ಇಪ್ಪುನ ತುಳು ಲಿಪಿ ಮಲೆಯಾಗುತ್ತುಂಡು ತುಳು ಪಂಚದ್ರಾವಿಡ ಭಾಷೆಯಲ್ಲಿ ಇದ್ದವರುಂಚಿ ಬಾಕಿ ಒಯ್ಯಿನ ಅನ್ಸಿತ್ತನ 4 ಭಾಷೆಗಳಲ್ಲಿ ಅಧಿಕೃತವಾಗಿ ಸ್ಥಾನಮಾನವುಳ್ಳ ರಾಜ್ಯವುಳ್ಳ ತುಳು ಕಿಚ್ಚಿ ಒಂದು ತಾಕತ್ತದ ಪ್ರಶ್ನೆ ನವನ ಒಂಜಿ ವರ್ಗದಲ್ಲಿ ನಮ್ಮ ತಾಕತ್ತಿನ ಸವಾಲು ಮಾಡೋಣ ನಮಗೆ ಮೋನೆ ಮೆಸೇಜ್ ನಮಗೆ ತಾಕತ್ತಿಜ್ಜ ಅದ್ರಲ್ಲಿ ನಮ್ಮ ಭಾಷೆಗೆ ಭರತಿ ಇಜ್ಜ ಸಂಸ್ಕೃತಿ ಸಂಸ್ಕಾರ ಉದಾನ ಇಜ್ಜ ಇಡೀ ನಮ್ಮ ಭಾರತ ದೇಶ ಇಡೀ ದೇಶ ತಿರುಗಿ ತೂಪನ ಸನಾತನ ಸಂಸ್ಕೃತಿ ದೊರಕುಗು ರಾಷ್ಟ್ರೀಯತೆ ವಂತನ ದೇಶ ಪ್ರೇಮ ದೊರಕುಗು ದೇಶದ ಕಟ್ಟದ ಸಹಬಾಳ್ಯ ದೊರಕಿಗೆ ಬದುಕೊಂದಿಲ್ಲ ನೆಕ್ಕು ತುಳುನಾಡುಗಾಲ ಕೊಡುಗೆ ಕೊಡ್ತುಜ ಮುಂದೆ ಪೂರ ತಿರುಗಿ ಬಂದಾಗ ದೇಶದ ಸಂಸ್ಕೃತಿಗೆ ತುಳು ಅವು ಎನಿಗೆ ವಿಕ್ರಮನಾಚಿನ ಕೊಡುಗೆಯನ್ನು ಕೊಡ್ತು ಆಣೆಗೆ ತುಳು ಅನ್ಯಾಯ ಆಗ್ತದೆ ಒಂದು ಕಟ್ಟಗಡಿತ ತುಳುವನ ಜೇನುಂಡ ಕಟ್ಟಗಡಿತ ತುಳುವಾಗ ಈ ವಿಷಯ ತಿಳಿದು ನಾನು ಕಾಣ್ತೇನೆ ನಗ ಐಕೊಂಜಿ ಪೋವರ ಸಾಧಿ ಅವರತ್ತೆ ಐಕೊಂಜಿ ಪೋವರ ಸಾಧಿದಾದ ಅಂತ ನಗ ತುಳು ಲಿಪಿ ಕಲ್ಪನ ಚಿತ್ತ ಕಚ್ಚ ಬಲೆ ತುಳು ಲಿಪಿ ಕಲ್ಪುಗ ಅಂತ ಇತ್ತೆದಾನೆಗಳ ಜಪ್ಪಿನ ಮೊಗರದ ಕಾರ್ಯಕ್ರಮ ಅವನು ಈದು ಗ್ರಾಮದ ಉತ್ಕರೆ ಶಾಲೆ ತುಳು ಲಿಪಿ ಕಲ್ಪವಂದುಲೇ ವಿಚಾರ ಇತ್ತೆದಾನಿ ಇನ್ನೇ 2.5 ಗಂಟೆಗೆ ಸುಮಾರು 300-400 ಜನ ಸೇರಿ ರೆಂಜಾಲ ಶಾಲೆ ಬಲೆ ತುಳು ಲಿಪಿ ಕಲ್ಪುಗ ಕಚ್ಚೆ ಕೊಟ್ಟ ರಬ್ಬರು ಒಂದು ಕ್ರಾಂತಿಕಾರಿಯ ಪಂಚೆ ಒಂಜಿ ಕಡೆಟ್ಟು ತುಳು ಲಿಪಿತ ಕ್ರಾಂತಿಕಾರಿ ಅವರು ಕ್ರಾಂತಿ ಅವರು ಐದು ಜೊತೆಗೆ ತುಳು ಜನಕ್ಕಿನ ಜಾಗೃತಿ ಮಾಡ್ಕೊಡು ಅವು ಅಕ್ಕನ ಕೈತಡೆಬಹುದು ಎಂಗಳು ಪ್ರತಿ ಸಲ ಪ್ರಶ್ನೆ ಮಾಡ್ಕೊಂಡು ಎಂಗಳೊಂದು ಲೇಸ್ ಅಟನ್ನ ಮಲ್ಪುವ ಸಂಘಟನೆಗಳು ಜನಕಲಿಗೆಲ್ಲ ಅನಿವಾರ್ಯ ಸಂಘಟನೆಗೆ ಜನಕುಲ ಅಗತ್ಯ ಜನಕಲಿಗೆ ಸಂಘಟನೆ ಅಗತ್ಯಗಳು ಅವು ದಾಯಕ ವಿಚಾರ ಮನವರಿಕೆ ಮಾಡ್ಬೋದು ಎಲ್ಲ ಭಾಷೆ ಅಧಿಕೃತವಾದ ಶಾಲೆಯಲ್ಲಿ ಕಲ್ಪವನ ಬಾಕಿ ಅಧಿಕೃತ ನಮ್ಮ ಗ್ರಾಮದಲ್ಲಿ
ನಮ್ಮ ಉಂಟು ಮಂದಿಗೆ ಟೀಚರ್ಸ್ ಮಕ್ಕಳು ಉಳಿಯೋದ್ರಿಂದ ಫಸ್ಟ್ ಅಗಲೇ ಕಲ್ಪನೆ ಅವಕಾಶ ಸಿಕ್ಕು ತುಳುದಾರ ಒಂದು ಬಾಲಿ ಕೂತಿಗಳು ಇನಿ ಬಂಡಿ ಮಾರ್ಗ ಆತಮಾದ ಒಂದು ಸಂಸ್ಥೆ ಕಟ್ಟಿದ ವೇದ ತುಳುವರಿಗೆ ನೀವು ಒಪ್ಪಿಕೊಳ್ಳುವುದಿಲ್ಲ ಇಂಚಿತ್ತಿನ ಬೇರೆ ಪ್ರತಿಯೊಂದು ತುಳುವೆಲ್ಲ ಮಲ್ಕೊ ಐಕ್ ಜೈತುನಾಡ್ ಸಂಘಟನೆ ಜೊತೆಯಾಗು ಇನಿ ಯಾಕಂದ್ರೆ ಬಂಡಿಲೇಕನೆ ಅವು ಎಷ್ಟೋ ಜನ ಇನಿ ನಮ್ಮ ಮಕ್ಕಳ ಮಕ್ಕಳು ಇದ್ದೇವೆ ಇನಿ ಅವೇನು ಪೂರ ಬಿಡುದು ನಮ್ಮೊಟ್ಟಿಗೆ ನಮ್ಮ ಬೇಸಾಯ ನಮ್ಮ ಜೊತೆಯಾಗಿ ಬರಗುಲಿ ಎಂಗಳು ವಕೀಲರೊಟ್ಟಿಗೆ ಏನು ನೀತಿ ಆ ಯುವ ಜನ ತೊಟ್ಟಿಗೆ ಪುನಃ ಹತ್ರ ಎಂಗುಲು ಊರುಡಿ ಪುನಃ ಚಿತ್ನ ಸಂಘ ಸಂಸ್ಥೆಯಲ್ಲಿ ನೋಟ್ಟು ಮಕ್ಕಳ ಮುತಾಲಿಕೆ ಅಕಲಿಗೆ ಮುತಾಲಿಕೆ ಕೊಟ್ಟು ಇನ್ನಿತ ರೆಂಜಾಲ ಜಾಪನ ಕಾರ್ಯಕ್ರಮ ಆಗ್ತದೆ ಆ ಸಂಘ ಸಂಸ್ಥೆಗೆ ಆಯ್ತ ಜವಾಬ್ದಾರಿ ಕೊಟ್ಟು ಆಯ್ತ ಅಕಲು ಎದುಕೊಂಡು ಹಾಕಿಕೊಡು ಆಯ್ತ ಲೆಕ್ಕೋಲೆ ಮಲ್ಪನ ಹಾಕಿಪಾಡು ಲೆಕ್ಕೋಲೆ ಪಟ್ಟಣ ಹಾಕಿಪಾಡು ಬತ್ತಿನಾಡೆ ಸೋನ ಸಂದಾಯ ಮಲ್ಪನ ಹಾಕಿಪಾಡು ತುಳುನಾಡ ಗೀತೆಯನ್ನು ಸುಗಿಪನ ಹಾಕಿಪಾಡು ಆ ಒಂದು ಸಂಘಕ್ಕೆ ಕೊಟ್ಟು ಎಂಗಳು ಕೊಡಂಟಾಗಲಿ ಸಮಯ ಕೊಡ್ಬೋದು ಅವೇ ಕಲ್ಪನಾ ವ್ಯವಸ್ಥೆ ಮಾಡ್ಬ ಪ್ರತಿಯೊಂದು ಎಲ್ಲ ಕೊಡ್ಬ ಅವ್ರು ತುಳುಗಳೇನು ಕೆಲವೊಂದು ಮಾಡ್ಕೊಂಡು ಒಂದು ಬಾರಿ ಕಠಿಣ ಒಂದು ಬಾರಿ ಅಭ್ಯಾಸ ಒಂದು ತುಳು ಅಪಘಾತಕ್ಕೆ ಆಲೋಚನೆ ಮಾಡ್ಕೊಂಡು ಇರೋಲ್ಲ ತುಳು ತುಳುತ ಕೆಲವು ಶಬ್ದಗಳ ಬಗ್ಗೆ ಆಗಲಿ ಗೊತ್ತೇ ಇನ್ನು ರಂಜಾನ ಶಾಲೆಯ ಕಾರ್ಯಕ್ರಮಗಳು ಜಪಾನಿ ಗೊತ್ತಿಲ್ಲ ಬಟ್ ಅವು ಹೆಂಚಿನ ಒಂದು ರೀತಿಯ ತುಳು ಜನ ಜಾಗೃತಿ ಆಗುವುದು ಈ ಬೇರೆ ಪ್ರತಿಯೊಂದು ಸಂಘಟನೆ ಮಲ್ಬೋದು ಎಂಟು ಮರಣಿ ಸದಸ್ಯ ಮೊದಲಾಗಿ ಖಾತೆಯನ್ನು ಕಿಂಚನೆ ಮಾಡಿದ್ರು ಕೆಲವರಲ್ಲಿ ಪ್ರಶ್ನೆ ಮಾಡ್ಕೊಂಡು ಯಾರು ಮರಣಿ ಟಿವಿಯ ಕಾರ್ಯಕ್ರಮ ತುಯ್ಯೆ ಪಾತ್ರೆರೊಂದು ಇದೆ ಕೆಲವರಲ್ಲಿ ಬಿಸಾದಿಗೆ ಮಲ್ಕೊಂಡು ಆ ಪಾತ್ರೆರೊಂದು ವಿಚಾರ ಬಂದಿದೆ ಎಂಗಳು ಸ್ವಲ್ಪ ಪಾಸಿಟಿವ್ ಪಾತ್ರ ಸ್ವಲ್ಪ ನೆಗೆಟಿವ್ ಪಾತ್ರವನ್ನು ಕೆಲವು ವಿಷಯ ನಮಗೆ ಗೊತ್ತಾಗಿತ್ತು ಬಾಯಿಗೆ ಹೋಗುದು ತುಳು ಕನ್ಯೆ ಅಂತ ತುಳು ಪ್ರತಿರೋಧ ಹುಟ್ಟಾರ ನಮ್ಮ ಜನನೇ ಎರವಲ್ಲಿ 2 ಜನ ಇತ್ತು ನಮ್ಮ ಪಾತ್ರ ಒಂದು ಮಾಧ್ಯಮದಲ್ಲಿ ಇರುವಂತ ತುಳು ಪಾತ್ರನ ಜಾಗೃತಿ ಮಾಡಬಹುದು ಎಂಗಳಪ್ಪ ತುಳು ಲಿಪಿ ಕಲ್ಪವಾರ ಮಾಡೋದು 150 ಜನ ಟೀಚರ್ಸ್ ನಮಗೆ ಹಾಗೆ ಹೋರಾಟ ಸುಮಾರು 45,000 ಜನಗಳಿಗೆ ಧರ್ಮಾರ್ಥವಾದ ತುಳು ಲಿಪಿ ಕಲ್ಪ ಅವು ಈ ರೀತಿಯ ಅಭಿಯಾನ ಜಾಗೃತಿ ಮಾರ್ಗ ಬರೀಟ್ಬೋದು ಒಪ್ಪೆವಾಡಿಗೆ ಜಾಗೃತಿ ಹಾಕ ಮಾರ್ಗ ಬರೀಟ್ಬೋದು ಒಪ್ಪೆವಾಡುವುದು ನಾನು ಎಗ್ಲು ಸದೃಢತೆ ಹೊಚ್ಚ ಎಲ್ಲದೆ ಪೇಪರ್ ಪತ್ರಕರ್ತೆ ನನ್ನೂರಿಗೆ ಏರ ಓರಿ ಎಂಗಿಲ್ಲ ಬಂತು 1000 ಪ್ರಶ್ನೆ ಕೆಳಗ ತುಳು ಮಂಡೆಯಿನ ತುಳುನಾಡು ಅನ್ಯಾಯ ಆಗ್ತೇನೆ ನಾನು ಪಡೆದು ತಾನು ತಿಳಿದು ಪೇಪರ್ ತಿಗಲು ಕೊಟ್ಟು ನಾನು ಇಲ್ಲ ಜಾಗೃತಿ ಮಾತೇರಿ ಮೇಲೆ ಅವರಿಗೆ ಹರಿಮಲ ಜಾಗೃತಿ ಅವು ಹರಿಮಲ ಹೋರಾಟ ನಿಶ್ಚಿತ ವಿಚಾರಗಳನ್ನು ಮತ್ತೆ ಪಾತ್ರ ಭಾರಿ ಜಾಗೃತಿ ಮಾಡ್ಬಿಟ್ಟು ಎಲ್ಲ ವಿಷಯದ ಬಗ್ಗೆ ಪ್ರತಿಯೊಂದು ಸಂಘಟನೆಗಳು ಪ್ರತಿಯೊಂದು ವ್ಯಕ್ತಿಗಳ ನೀನು ಆಕಾಶನೇ ಇಪ್ಪು ಆಕಾಶನ ತುಳಿಗುಳ್ಳೆ ಶಕ್ತಿ ಬರ್ತದೆ ಆಕಾಶನ ಅವತ್ತ ನಿಂಗ ಕೂಟದೊಟ್ಟು ಗುಲ್ಲೇರಿ ಗೋಡೆ ಸುಮಾರು ವಿಚಾರ ಪಾತ್ರ ರಂಜಾಲದ ಆಕಾಶನ ಬಗ್ಗೆ ಮಾತಿರಿ ಸಂಬಂಧಿಕ ಉಲ್ಲೇರಿ ನೆರೆಕರ ಆರಿಗೆ ಆಸ್ಪಾಸ್ ರಂಜಾಲ ವಿಷಯ ಅಂತಂದ್ರೆ ಸುಮಾರು ಸರ್ತಿ ರಂಜಾಲ ಪಂಡೆ ರಂಜಾಲ ದಯ ಪಂಡೆ ಮಂಡ ಇತಿ ಜಾಗೆ ಅವು ಏದೋ ಕಡೆಗೆ ಎಗಳು ಟೀಚರ್ ಅಂತ ಫೋನ್ ಮಾಡ್ತಿ ಕೇಳಿ ರಂಜಾಲ ತುಳುಲಿಪಿ ಬೋರ್ಡ್ ಮಾಡಿ ನಾನು ಅವಾಗ ಟೀಚರ್ ಏನು ಮಾಡಿ ಓದೋ ದಾಯ ಬೋರ್ಡ್ ಬಂದು ಎನ್ನ ಶಾಲೆ ಮಾಡಿ ಕಡಿತ ಸರ್ತಿ ರಂಜಾಲದ ಸರ್ಕಾರಿ ಶಾಲೆ ಇಡ್ಬೋದು ನಮ್ಮ ತುಳು ಬೋರ್ಡ್ ಪಾಡ ಈ ಗ್ರಾಮದ 5 ಶಾಲೆಯಿಂದ ತುಳು ಲಿಪಿತ ಬೋರ್ಡ್ ಪಾಡ ಆಕಾಶ ರಾಜ್ಯದ ಬೈಕ್ ಆರ್ನ ಬೆರಿಬಲ್ಲ 6 ಕೊಟ್ಟು ನಮ್ಮ ಮಾಹಿತಿ ಇನ್ನು ವಿಚಾರ ಕಾರ್ಯಕ್ರಮ ಅವನು ಬರಲಿಕ್ಕೆ ಸಾಧ್ಯ ಆಗಿದೆ ಇಲ್ಲಿ ಗುಡ್ಡಾಡ ಬೇತೋ ಕಾರ್ಯಕ್ರಮ ಕಿರಣೇರನ ಬಗ್ಗೆ ಬಂದಿರು ಕಿರಣೇರನ ಬಗ್ಗೆ ಎಷ್ಟೋ ಸರ್ತಿ ಶೇಖರಣೆ ಪಾತ್ರ ಕಿರಣೇರು ಒಲ್ಪದ ಎದುರು 24 ಗಂಟೆಲ್ಲ ಬೆಂಕೂನು ಐದಾರು ದಾದ ಲಾಭ ಒಂದು ಕೇಂದ್ರ ಎಲ್ಲದ ನಿಂಗಲ ಜೋಗಲು ಖಂಡಿತ ಆಗಬಹುದು ಕಿರಣೇರಿ ತುಳುಪರ ಹೋರಾಟ ಮಾಡಿದ ವ್ಯಕ್ತಿ ಬಹುಶಃ ಇಂಚಿತ್ತಿನ ಮಾತೆ ರೀತಿನೇ ಇರ್ತಾರ ಈ ಮರಣಿ ಹಿಂಗೆಲ್ಲ ಕೆಲವು ಆ್ಯಪ್ಲೈನ್ಗಳು ಬಿಡುಗಡೆ ಮಾಡಿದ ಜ್ಞಾನೇಶ್ ಮಾಡ್ಕೊಂಡ ವ್ಯಕ್ತಿ ಎಲ್ಲಿವರೆಗೂ ಇಂಚಿತ್ತ ಮಾತೆ ಆ್ಯಪ್ಲೈನ್ ಬಿಡುಗಡೆ ಮಾಡಿ ಕೊಡ್ತೇನೆ ಧರ್ಮಾರ್ಥವಾದ ಇಂಚಿತ್ತ ಬೇರೆ ಮಾಡ್ತಾರೆ ಜೈತುನಾಡ್ ಸಂಘಟನೆ ಮುಂಜಾತಿ ಸಹಕಾರ ಕೊಡ್ತಾರೆ ಐದು ಕೊಡಲಿಕ್ಕ ಪತ್ರ ಕಟ್ಟೆ ಮುಂಜಾತಿ ಎಂಗ್ಲೇದು ಜಾಸ್ತಿ ಬೇರೆ ಕೊಡ್ತೇನೆ ಅಂತ ಗಂಡಿ ಮಾಡಿ ಎಂಗಲ್ ಹೆಂಚಿನ ಒಂದು ಪುಟ್ಟು ಬರ್ತಾನೆ ಅವನು ವಿನಯ ರೈತುಲ್ಲಿ ಜೈತುನಾಡ್ ಸಂಘಟನೆಗೆ ಹೊಸ ರಂಗ ಗೊತ್ತಾಗ ಇಡೀ ಕಲರ್ಫುಲ್ ಆದ ಎಡಿಟ್ ಮಾಡ್ತಿದ್ರು ಊರೊಮ್ಮೆ ಪಟ್ಟು ನಡೆಸಿದ ಮೇಲೆ ನಾನು ಬರ್ತಡೆ ವಿಶೇಷ ಟೈಮ್ಸ್ ಆಫ್ ಗುಡ್ಡಾಡ್ ಬರೋದು ಅಪ್ಪ ನಾನು ಹೆಚ್ಚಿನ ಒಂದು ಸಂಬಂಧ ನನಗೆ ಮಸ್ತ್ ಖುಷಿ ಮಸ್ತ್ ಬೆರ್ಮೆ ಅವನು ದಯಗೊಂಡ ಆಡ್ನ ಒಂದು ರೀತಿ ನಾವು ಸ್ವಾರ್ಥದ ಬದುಕು ಒಂದು ಕುಳುಕವರು ಹೋರಾಟ ಮತ್ತೊಂದು ಆಯ್ತು ಬೆರ್ಪುನು ಬೇರೆ ಗೊತ್ತು ಮಾಡ್ಕೊಂಡೆ ಆಯ್ತು ಬೆರ್ಪು ನಡೆಸಿದ ಬೇರೆ ಮತ್ತೊಂದು ಇರುತ್ತಾ ಅವಾಗ ವಿನಯ ರೈತರು ಬಂದು ಏರು ಆ ತುಳುನು ಕುರಿತು ಬಹಳ ಸಾಧ್ಯವೇ ಆ ರೀತಿ ಮಾಡಿ ಮಾಡಬೇಕು ತುಳುಕರ ಹೋರಾಟ ಮಾಡೋದು ಏರು ಬರ್ಬೇಡ ಅಕಲಿನ ಆನ ಪೇಪರ್ ಧರ್ಮಾರ್ಥವಾದ ಪ್ರಚಾರಗಳು ಇಂಚಿತ್ತನ ಪತ್ರಕರ್ತರು ಮಾತೆಲ್ಲ ನಕಲ್ಪರು ಅವೇದೋ ಮಾಧ್ಯಮಗಳಲ್ಲಿ ವಿಚಾರಗಳನ್ನು ವರದಿ ಮಾಡಬೇಕು ಐದು ವಿಶೇಷವಾಗಿ ಬಡ್ಡಿವಾರ ಮತ್ತೊಂದು ಆರಿಗೆ ನಮ್ಮ ಜೋರಾಯಣ ತಾಕಿಬಿಟ್ಟು ಅದೇ ಪುನಃ ನೀತ ಕಚೇರಿ ಇಲ್ಲದಂಗೆ ಸ್ವಂತ ಬಿಲ್ಡಿಂಗ್ ಅವರು ಬಂದ ಆಕಾಶ ರಾಜನ ಬಾಯಿ ಬರ್ತೇನೆ ಖಂಡಿತವಾದ ನಿಮಗೆ ಒಂದೇ ಇರುವ
ತುಳುಕು ನ್ಯಾಯ ಕೊಟ್ಟು ಅಲ್ಪ ನಮ್ಮನ್ನ ಮಾತೆಯನ್ನು ಪ್ರಭಾಕರಿ ಪಡ ಹೋರಾಟ ಪಡ ನಮ್ಮ ಮಾತೆಯ ಮನಂದು ಇನ್ನಿತ ಈ ನಮ್ಮನ್ನ ತೆರಪು ವಕೀಲು ಮತ್ತೆ ನಕ್ಷತ್ರ ಮಾತಾ ಬಿನ್ನೇರಿಗೆ ನಾವು ಉದಾಹರಣೆಯ ಸೋಲ್ಮೆಂಟ್ ಸಂದಾಯ ಮತ್ತೊಂದು ಇನ್ನಿತ ಈ ದೇಶಕ್ಕೆ ಗುರುಕಾರದ ಕಟ್ಟಕೊಂಡು ಕೊನೆ ಜೈಪುರ ಸಂಘಟನೆಗೆ ಸೋಲ್ಮೆಂಟ್ ಸಂದಾಯ ಮತ್ತೊಂದು ಪಾತ್ರ